Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi. ತಿರುಗುಬಾಣಕ್ಕೆ ಮತ್ತೆ ಸ್ವಾಗತ. ಎಸ್ ಗೋಪಾಲ್ ಭಂಡಾರಿ ಅವರು, ನಮಗೆ ಕಾರ್ಕಳ ಅಂತ ಹೇಳಿದ ಕೂಡಲೇ ನೆನಪಾಗುವಂಥದ್ದು ಆ ಸಂದರ್ಭದಲ್ಲಿ ನೀವು ಶಾಸಕರಾಗಿದ್ದ ಸಂದರ್ಭದಲ್ಲಿ ಹುಲಿ ಯೋಜನೆ ದೊಡ್ಡ ಸದ್ದು ಮಾಡಿತ್ತು. ಏನಾಯಿತು ಅದರ ಕತೆ? ಹುಲಿ ಯೋಜನೆ ಬಹುಶಃ ನನಗೆ ಅನ್ನಿಸ್ತಾ ಇದೆ ಆವತ್ತು ಏನು ಮಾಡಿದರು ಅಂತಂದರೆ, ಆಗ ಕೇಂದ್ರದಲ್ಲಿ UPA ಕಾಂಗ್ರೆಸ್ನ ಸರ್ಕಾರ ಇತ್ತು, ಕರ್ನಾಟಕದಲ್ಲಿ BJP ಸರ್ಕಾರ ಇತ್ತು. 2011ನೇ ಇಸ್ವಿಯಲ್ಲಿ ಕರ್ನಾಟಕದಲ್ಲಿದ್ದಂಥ BJP ಸರ್ಕಾರವೇ ನಮಗೆ 5 ಕಡೆ ಹುಲಿ ಯೋಜನೆ ಕೊಡಿ ಅಂತ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದ ಪ್ರತಿ ನನ್ನ ಹತ್ರ ಇದೆ. ಕರ್ನಾಟಕ ಸರ್ಕಾರವೇ ಕಳಿಸಿದ್ದು. ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರುವಾಗ ಆ ಪತ್ರವನ್ನು ಕಳಿಸಿದ್ದಾರೆ. ಅದರ ಅರ್ಥ, ಆಗ ಇರತಕ್ಕಂಥ ಸರ್ಕಾರ ಇನ್ ಪ್ರಿನ್ಸಿಪಲಿ ನಿಮ್ಮ ಬೇಡಿಕೆಯನ್ನು ನಾವು ಮನ್ನಿಸ್ತೇವೆ ಅಂತೇಳಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಹುಲಿ ಯೋಜನೆಯನ್ನು ಮಂಜೂರು ಮಾಡೋದು ಬಿಟ್ಟರೆ, ಕೇಂದ್ರ ಸರ್ಕಾರ ಹುಲಿ ಯೋಜನೆಯನ್ನು ಅನುಷ್ಠಾನ ಮಾಡುವಂಥ ಜವಾಬ್ದಾರಿ ಬೇಕು ಅಲ್ಲ. ಅದಕ್ಕೊಂದಷ್ಟು ಯೋಜನೆ ಕೊಟ್ಟು ಹಣವನ್ನು ಕೊಡುವಂಥದ್ದು ಅವರು. ಅದನ್ನು ಅನುಷ್ಠಾನ ಮಾಡುವ ಜವಾಬ್ದಾರಿ ಇರೋದು ರಾಜ್ಯ ಸರ್ಕಾರಕ್ಕೆ. ಅದನ್ನು ಅನುಷ್ಠಾನವೂ ಮಾಡ್ಬೋದು, ಬಿಡಲೂಬೋದು. ಹಿಂದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಬೇಡಿಕೆಗೆ ಸರಿಯಾಗಿ ನಾವು ಇದನ್ನು ಇನ್ ಪ್ರಿನ್ಸಿಪಲಿ ಒಪ್ಪಿದ್ದೇವೆ ಎನ್ನುವಂಥದ್ದು ಮಾತ್ರ ಹೇಳಿದ್ವಿನ ಅವರೇನು ಈ ಹುಲಿ ಯೋಜನೆಯನ್ನು ಹೇರಿದ್ದಲ್ಲ. ಆಗ ಕೇಂದ್ರ ಸರ್ಕಾರ ನೇರ ಹುಲಿ ಯೋಜನೆ ಮಾಡಿದೆ. ಇಲ್ಲಿ ಹುಲಿ ಯೋಜನೆಯನ್ನು ದೊಡ್ಡ ದೊಡ್ಡ ಹುಲಿಯನ್ನು ತಂದು ಬಿಟ್ಟಿದ್ದಾರೆ ಅಂತ BJPಯವರು ಭಾಳಷ್ಟು ಹೋರಾಟ ಮಾಡಿದರು. ಅದಕ್ಕೋಸ್ಕರ ಹುಲಿ ಸಮಿತಿಗಳನ್ನು ಮಾಡಿದರು. ಈಗ ಏನಾಗಿದೆ ಅಂತಂದರೆ, ಆ ನಂತರ ವಿಧಾನಸಭೆಯಲ್ಲಿ ನಾವೆಲ್ಲ ಹೋರಾಟ ಮಾಡಿ, ವಿಧಾನಸಭೆಯಲ್ಲಿ ಮಾತನಾಡಿ, ಪ್ರತಿಭಟನೆ ಮಾಡಿ ಹುಲಿ ಯೋಜನೆಯನ್ನು ಕೈ ಬಿಡಬೇಕು ಅಂತೇಳುವಂಥ ನಿರ್ಣಯವನ್ನು ಮಾಡಿ ಸರ್ಕಾರಕ್ಕೆ ಹೋಗಿದೆ, ಕೇಂದ್ರ ಸರ್ಕಾರಕ್ಕೆ. ಅದು ಕೇಂದ್ರ ಸರ್ಕಾರದಲ್ಲಿ ಬಾಕಿ ಇತ್ತು. ಅನುಷ್ಠಾನ ಮಾಡಬೇಕೋ ಬೇಡವಾ ಅನ್ನೋದು ಬಾಕಿ ಇತ್ತು. ಮೊನ್ನೆ BJP ಸರ್ಕಾರ ಬಂದ ಮೇಲೆ BJPಯ ಅರಣ್ಯ ಮತ್ತು ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ಅವರು 2 ಸಲ ಲೋಕಸಭೆಯಲ್ಲಿ ಹೇಳಿಕೆ ಕೊಟ್ಟರು. 2 ಸಲ ಲೋಕಸಭೆಯಲ್ಲಿ ಹೇಳಿಕೆ ಕೊಟ್ಟರು. ನಮ್ಮ ದೇಶದಲ್ಲಿ ಹೆಚ್ಚು ಕಮ್ಮಿ 35 ಹುಲಿ ಯೋಜನೆಯನ್ನು ಮಾಡ್ತಾ ಇದ್ದೇವೆ, ಅದರಲ್ಲಿ ಕುದುರೆಮುಖವು ಸೇರಿದೆ ಅಂತ. ಆಗ ಈ ಪ್ರತಿಭಟನೆ ಮಾಡಿದವರು, ಆವತ್ತು ಹುಲಿ ಯೋಜನೆಯ ಬಗ್ಗೆ ಇವರೆಲ್ಲ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿದವರು, ನಮಗೆ ವೋಟ್ ಕೊಟ್ಟರೆ ನಾವು ಹುಲಿ ಯೋಜನೆ ಬರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದಂಥ ಶಾಸಕರು, ನಮಗೆ ವೋಟ್ ಕೊಟ್ಟರೆ ಹುಲಿ ಯೋಜನೆಯನ್ನು ಇಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದಂಥ ಸಂಸತ್ ಸದಸ್ಯರು, ಅವರು ಹಾಜರಿರುವಂಥ ಪಾರ್ಲಿಮೆಂಟ್ನಲ್ಲಿ ಅವರು ಮಂತ್ರಿಗಳು ಅನೌನ್ಸ್ ಮಾಡುವಾಗ ಪ್ರತಿಭಟನೆ ಅಲ್ಲಿ ಕೇಂದ್ರ ಸರ್ಕಾರ ಮೊನ್ನೆ ಅದನ್ನು ಮಂಜೂರಾತಿಯನ್ನು ಕೊಟ್ಟಿದೆ. ಈಗ ಹೇಳಿ ಇದನ್ನು ಮಾತನಾಡಿದ್ದೇವೆ. ಉಡುಪಿಯಲ್ಲಿ ಬಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಖಂಡಿಸಿದ್ದೇವೆ. ಹೆಬ್ರಿಯಲ್ಲಿ ಪ್ರತಿಭಟನೆ ಮಾಡಿದ್ದೇವೆ, ರ್ಯಾಲಿ ಮಾಡಿದ್ದೇವೆ, ಕಾರ್ಕಳದಲ್ಲಿ ಮಾಡಿದ್ದೇವೆ, ಮಾಳದಲ್ಲಿ ಮಾಡಿದ್ದೇವೆ. ಎಲ್ಲ ಕಡೆ ಪ್ರತಿಭಟನೆಯನ್ನು ಮಾಡಿ ನಮ್ಮ ರಾಜ್ಯ ಸರ್ಕಾರದ ಅರಣ್ಯ ಸಚಿವರ ಗಮನಕ್ಕೆ ತಂದಾಗ ಅರಣ್ಯ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅನೇಕ ಬಾರಿ ಮಾಧ್ಯಮಗಳಲ್ಲಿ ಬಂದಿದೆ. ಅದರಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ, ಮಾನ್ಯ ರಮಾನಾಥ್ ರೈಗಳು ಹುಲಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಅನುಷ್ಠಾನ ಮಾಡಿದ್ದು ಹೌದು, ಮಂಜೂರು ಮಾಡಿದ್ದು ಹೌದು. ನಾವು ರಾಜ್ಯ ಸರ್ಕಾರದವರು ಆ ಯೋಜನೆಯನ್ನು ತಗೊಳ್ಳೋದಿಲ್ಲ, ಅದನ್ನು ಅನುಷ್ಠಾನ ಮಾಡುವುದಿಲ್ಲ ಅಂತ ಹೇಳುವಂಥ ಸ್ಪಷ್ಟ ಮಾತನ್ನು ಹೇಳಿದ್ರಿಂದ ಹುಲಿ ಯೋಜನೆ ಈಗ ನಿಂತಿದೆ. ಜನರ ಮುಂದೆ ಇಟ್ಟಿದ್ದೇವೆ. ಎಲ್ಲ ಕಡೆಗಳಲ್ಲಿ ಇದನ್ನು ಹೇಳಿದ್ದೇವೆ, ಪ್ರತಿಭಟನೆ ಮಾಡಿದ್ದೇವೆ. ಶಾಸಕರ ಹುಲಿ ಸಮಿತಿಯೇ ಇತ್ತು. ಆ ಸಮಿತಿ ಎಲ್ಲಿಗೆ ಹೋಗಿದೆ ಅಂತ ಗೊತ್ತಾಗೋದಿಲ್ಲ, ಎಲ್ಲಿ ಹೋಗಿದೆ ಅಂತ ಗೊತ್ತಾಗೋದಿಲ್ಲ. ಎಸ್ ಗೋಪಾಲ್ ಭಂಡಾರಿ ಅವರೇ, ಇನ್ನು 2 ವರ್ಷ ನಿಮ್ಮ ಸರ್ಕಾರದ ಅಧಿಕಾರಾವಧಿ ಮುಕ್ತಾಯ ಆಯಿತು, ಕಂಪ್ಲೀಟ್ ಆಯಿತು. 2 ವರ್ಷದಲ್ಲಿ ಬಹಳ ಚೆನ್ನಾಗಿ ಆಡಳಿತ ನೀಡಿದ್ದೇವೆ ಅಂತ ಅನಿಸುತ್ತಾ ನಿಮಗೆ? ನಿಮ್ಮ ಸರ್ಕಾರ ಸರಿಯಾಗಿ ಕೆಲಸ ಮಾಡಿದೆ? ನನಗೆ ನಮ್ಮ ಸರ್ಕಾರ ಇನ್ನಷ್ಟು ಒಳ್ಳೆ ಕೆಲಸಗಳನ್ನು ಮಾಡಬಾರ್ದು ಅಂತಲ್ಲ, ಆದರೆ ಈ ಹಿಂದೆ 10 ವರ್ಷಗಳಲ್ಲಿ ನಾವು ನೋಡಿದಂಥ ಸರ್ಕಾರಕ್ಕಿಂತ ಹೆಚ್ಚು ಜನಪರವಾದಂಥ ಕೆಲಸಗಳನ್ನು ಮಾಡಿದೆ. BJPಯವರು ಏನು 10 ವರ್ಷಗಳಲ್ಲಿ JDS ಮತ್ತು BJPಯವರು ಆಡಳಿತವನ್ನು ಕೊಟ್ಟಿದ್ದಾರೆ, ಅದಕ್ಕಿಂತ ಅತ್ಯಂತ ಹೆಚ್ಚು ಜನಪರವಾದಂಥ ಕೆಲಸಗಳನ್ನು ಮಾಡುವುದರ ಜೊತೆಗೆ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಬಹಳಷ್ಟು ಶೋಷಿತ ವರ್ಗಕ್ಕೆ ದಿನಕ್ಕೆ 10ರಂತೆ ರೈತರ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾ ಇದ್ದಾರೆ ಸರ್. ನೀವು ಹೇಳ್ತಾ ಇದ್ದೀರಿ ಸರ್ಕಾರ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಈ ದೇಶದಲ್ಲಿ
ರೈತರ ಆತ್ಮಹತ್ಯೆಗೆ ರಾಜ್ಯ ಸರ್ಕಾರ ಮಾತ್ರ ಹೊಣೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ರಾಜ್ಯ ಸರ್ಕಾರವೂ ಹೊಣೆ, ಕೇಂದ್ರ ಸರ್ಕಾರಕ್ಕೂ ಅದರ ಜವಾಬ್ದಾರಿ ಇದೆ. ಯಾಕೆ ನಮ್ಮ ಪ್ರೈಮ್ ಮಿನಿಸ್ಟರ್ 24 ದಿನದಲ್ಲಿ 80 ಜನ ರೈತರ ಆತ್ಮಹತ್ಯೆ ಮಾಡಿಕೊಳ್ಳುವಂತದ್ದು ಯಾಕೆ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು ಅದರ ಬಗ್ಗೆ ಕಾಳಜಿಯನ್ನು ವಹಿಸಿಕೊಳ್ತಾ ಇಲ್ಲ? ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಅದರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸ್ತಾ ಇದೆ. ನಮ್ಮ ರೈತರಿಗೆ ಕೇಂದ್ರದವರು ವಿಶೇಷ ಪ್ಯಾಕೇಜ್ ಅನ್ನು ಕೊಡ್ಬೋದಲ್ಲ? ಸಾಲ ಮನ್ನಾ ಮಾಡಲಿಕ್ಕೆ ರಾಜ್ಯದ ಪ್ಯಾಕೇಜ್ ಕೊಡಿ ಅಂತ ಸರ್ವಪಕ್ಷಗಳ ನಿಯೋಗ ಕೂಡ ಕರ್ಕೊಂಡು ಹೋಗ್ತಾ ಇಲ್ಲ. ನೀವು ಮಂತ್ರಿಗಳು ಕೇಳಿದ್ದಾರೆ, ಆದ್ರೂ ಕೊಡ್ಬೋದಲ್ಲ? ಕೇಂದ್ರ ಸರ್ಕಾರ ಕೊಡ್ಬೋದಲ್ಲ? ನಾವು ಕೊಡ್ತೇವೆ ಅಂತೇಳಿ ಹೇಳ್ಬೋದಲ್ಲ? ಯಾಕೆ ಹೇಳ್ತಾ ಇಲ್ಲ? ಸೊ 2 ವರ್ಷದ ಕಾರ್ಯಾವಧಿ ನಿಮಗೆ ತೃಪ್ತಿ ತಂದಿದೆಯಾ? ಇದೆ, ನನಗೆ ಬಹಳಷ್ಟು ತೃಪ್ತಿ ಇದೆ. ಇನ್ನು 3 ವರ್ಷ ಇದೆ. ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನೆಲ್ಲ ಹೇಳಿದ್ದಾರೆ ನೋಡಿ. ಆ ಬಡವರ ಪರವಾಗಿ, ಶೋಷಿತ ವರ್ಗದ ಪರವಾಗಿ, ಹೊಟ್ಟೆಗೆ ಹಿಟ್ಟಿಲ್ಲದವನಿಗೆ ಅನ್ನ ಕೊಡತಕ್ಕಂಥ ಕಾರ್ಯಕ್ರಮ, 25% ಇದ್ದಂಥ BPL ಕಾರ್ಡನ್ನು 85% ಜನರಿಗೆ ಕೊಡಿಸ್ತಕ್ಕಂಥ ಕಾರ್ಯಕ್ರಮ, 25-30 ವರ್ಷಗಳಿಂದ ಸಾಲ ಇದ್ದಂಥ ಎಲ್ಲ ಮನೆಗಳಿಗೆ ಸಾಲ ಮನ್ನಾ ಮಾಡತಕ್ಕಂಥ ಕಾರ್ಯಕ್ರಮ, ಹುಡುಕೋ ಆಶ್ರಯ ಮನೆದು ಎಲ್ಲವನ್ನೂ ಮಾಡಿದೆ. ಈ ರೀತಿಯ ಜನಪರವಾದಂಥ ಕಾರ್ಯಕ್ರಮಗಳ ಜೊತೆಗೆ ಈ ರಸ್ತೆಗಳನ್ನು ಈಗ ನೋಡಿ, BJP ಸರ್ಕಾರದ ಕಾಲದಲ್ಲಿ ಇದ್ದದ್ದಕ್ಕಿಂತ ಹೆಚ್ಚು ರಸ್ತೆಗಳು ಸುಸಜ್ಜಿತವಾಗಿದೆ ಈಗ. ಸೊ 2 ವರ್ಷ ಚೆನ್ನಾಗಿ ಹೋಗಿದೆ ನಿಮ್ಮ ಸರ್ಕಾರ, ಚೆನ್ನಾಗಿ ಹೋಗ್ತಾ ಇದೆ. ಸೊ ಮತ್ತೊಂದು ಕಡೆಯದಾಗಿ ಗೋಪಾಲ್ ಭಂಡಾರಿ ಅವರು ಕೇಳಬೇಕು, ಮುಂದಿನ ಚುನಾವಣೆಯಲ್ಲಿ ಗೋಪಾಲ್ ಭಂಡಾರಿ ಅವರು ಕಂಟೆಸ್ಟ್ ಮಾಡ್ತಾರಾ? ಅದು ನಮ್ಮ ಪಕ್ಷಕ್ಕೆ ಬಿಟ್ಟಂತ ವಿಚಾರ. ಬಹಳ ಜನ ಖರ್ಚೀಫ್ ಆಗ್ತಾ ಇದ್ದಾರಂತೆ ಗೋಪಾಲ್ ಭಂಡಾರಿ ಅವರ ಕ್ಷೇತ್ರ. ಗೊತ್ತಿಲ್ಲ ನನಗೆ, ಖರ್ಚೀಫಿನ ವಿಚಾರ ನನಗೆ ಗೊತ್ತಿಲ್ಲ. ಅದು ಪಕ್ಷಕ್ಕೆ ಬಿಟ್ಟದ್ದು. ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿ ಸ್ಪರ್ಧೆಯಲ್ಲಿ ತೊಡಗಿಸುವಂಥದ್ದು ವೈಯಕ್ತಿಕವಾಗಿ ಒಬ್ಬನ ವಿಚಾರ ಅಲ್ಲ. ನಾವು ಇರಬೇಕು, ಪಕ್ಷವೂ ಬೇಕು. ಪಕ್ಷದ ತೀರ್ಮಾನವೇ ಭಾಳ ಮುಖ್ಯ. ನಮಗೆ ಪಕ್ಷದಲ್ಲಿ ನಂಬಿಕೆ ಇದೆ. ಸೊ ನೆಲೆ ಗಟ್ಟಿ ಮಾಡ್ಕೊಳ್ತಾ ಇದ್ದೀರಿ ಹಾಗಾದರೆ ಕಾರ್ಕಳದಲ್ಲಿ? ಹೌದು. ಎಸ್, ಗೋಪಾಲ್ ಭಂಡಾರಿ ಅವರೇ ಧನ್ಯವಾದಗಳು ಈ ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ಇದು ಈ ವಾರದ ತಿರುಗುಬಾಣ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಿಮ್ಮೂರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದ್ರವೆಲ್, ಮ್ಯಾಂಗ್ಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ.